ಮಾಧ್ಯಮ ವಿಭಾಗದವರಿಗೆ ದಾರುಲ್ ಅಶ್ಶರಿ ಎಜುಕೇಷನ್ ಸೆಂಟರ್ ವತಿಯಿಂದ ಎಲ್ಲ ಸಂತೋಷವನ್ನು ತಿಳಿಸ್ತಾ ಇದ್ದೇವೆ. ದಾರುಲ್ ಅಶ್ಶರಿಯ 25 ವರ್ಷ ಆಯಿತು. ನಮ್ಮ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಹತ್ತಿರದಲ್ಲಿ ಒಂದು ಸೂರ್ಯಬೇಲ್ ಎಂಬ ಊರಲ್ಲಿ ಕಾರ್ಯಚರಿಸ್ತಾ ಇದೆ. ದೊಡ್ಡ ಒಂದು ಸಂಸ್ಥೆ ಆಗಿದೆ. ಅದರಲ್ಲಿ ದಾರುಲ್ ಅಶ್ಶರಿಯ ಶರಿಯತ್ ಕಾಲೇಜ್ ಇದೆ, ಹಿಫ್ಜುಲ್ ಕುರ್ಆನ್ ಕಾಲೇಜ್ ಇದೆ, ನಮ್ಮ ಸ್ಕೂಲ್ ಇದೆ. ಎಲ್ಲ ಸಂಸ್ಥೆಗಳು ನಡೆಸುವ ಅದರ ಆಧ್ಯಾತ್ಮಿಕ ಗುರುವಾಗಿದ್ದಾರೆ ಸುರಿಬೇರ್ ಉಸ್ತಾದ್ ಎಂಬ ಹೆಸರಲ್ಲಿರುವ ದೊಡ್ಡ ನಮ್ಮ ಸುರಿಬೇರ್ ಜಮಾತ್ನಲ್ಲಿ 26 ವರ್ಷ ಅವರು ಉಸ್ತಾದರಾಗಿದ್ದರು. ಅವರ ಆಂಡ್ ನೇರ್ಚ ಎಲ್ಲ ವರ್ಷ 24ನೇ ವರ್ಷ ಆಂಡ್ ನೇರ್ಚ ಈ ಸಲ ನಡೆಸುವುದು. ಅದರ ಒಂದು ಪ್ರಚಾರಕ್ಕಾಗಿ ನಾಳೆಯಿಂದ ಆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅದನ್ನು 24ನೇ ಆಂಡ್ ನೇರ್ಚ ಮತ್ತು ಅಶ್ಶರಿಯ ಸನದುದಾನ ಮಹಾಸಮ್ಮೇಳನ 25 ಅಕ್ಟೋಬರ್ 18, 19, 20ರಂದು ಅದ್ದೂರಿಯಾಗಿ ನಡೆಸುವ ವಿಷಯ ತಿಳಿಸಲಿಕ್ಕಾಗಿ ನಾವು ಸೇರಿರುವುದು. 18 ಶನಿವಾರ ಬೆಳಿಗ್ಗೆ 9:30 ಗಂಟೆಗೆ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಅಬೂಬಕರ್ ಉಸ್ತಾದ್ ಬುಲ್ಮಾರ್ ನೇತೃತ್ವದಲ್ಲಿ ಜಿಯಾರತ್ ಮಾಡಿ ಕಾರ್ಯಕ್ರಮದ ಸ್ವಾಗತ ಸಮಿತಿ ಚೇರ್ಮನ್ ಸುಲೇಮಾನ್ ಹಾಜಿ ಸಿಂಗಾರಿ ಧ್ವಜಾರೋಹಣ ನಿರ್ವಹಿಸಲಿದ್ದಾರೆ. ನಂತರ ಉಲಮಾ, ಉಮರ, ಸಾದಾತ್ ನಾಯಕರು ಸೇರಿ ತಾಜುಲ್ ಉಲಮಾ ಆಡಿಟೋರಿಯಂ ಉದ್ಘಾಟಿಸಿ ಅಬ್ದುಲ್ ರೌಫ್ ಮಾಲಕರು ಸುಲ್ತಾನ್ ಗೋಲ್ಡ್ ಮಂಗಳೂರು ಕೇಳಿಸಿದಿಲ್ಲ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. 18 ತಾರೀಕು ನಾಳೆಲ್ಲ ನಾಡಿದ್ದು ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಆರಂಭಗಳು ಮಹಿಳಾ ತರಬೇತಿಗೆ ಅನಸ್ ಅಮಾನಿ ಪುಷ್ಪಗಿರಿ ಕೇರಳದವರು ವಿಷಯ ಮಂಡಿಸಲಿದ್ದಾರೆ. 19 ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ KS ಹೆಗಡೆ ಆಸ್ಪತ್ರೆ ವತಿಯಿಂದ ಬೃಹತ್ ರಕ್ತದಾನ ಮತ್ತು ಜನಪ್ರಿಯ ಆಸ್ಪತ್ರೆ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರ ನಡೆಯುತ್ತಿದೆ. ಅದರೊಟ್ಟಿಗೆ 10:30ಕ್ಕೆ ಸೌಹಾರ್ದ ಸಮಾರಂಭ ಕೂಡಿ ನಡೆಯಲಿಕ್ಕಿದೆ. ಮಧ್ಯಾಹ್ನ 2 ಗಂಟೆಗೆ ಉಲಮಾ ಸಂಗಮ, ಅದರಲ್ಲಿ ಜಾಮಿಯಾ ಸಾದಿಯಾ ಕಾಸರಗೋಡು ಪ್ರೊಫೆಸರ್ ಸ್ವಾಲಿ ಉಸ್ತಾದರ್ ಅವರ ನೇತೃತ್ವದಲ್ಲಿ ಅವರಿಗೆ ತರಬೇತಿ ನಡೆಯಲಿಕ್ಕಿದೆ. 4 ಗಂಟೆಗೆ ಪಾಲಂತೂರ್ನಿಂದ ಅಶ್ಶರಿಯದವರೆಗೆ ಸಂದಲ್ ಮೆರವಣಿಗೆ ಕೇಳುದಿಲ್ವಾ? ಮಗರಿಬ್ ನಮಾಜಿನ ನಂತರ ಸ್ವಾಲಿ ಉಸ್ತಾದರ ನೇತೃತ್ವದಲ್ಲಿ ಜಲಾಲಿಯ ರಾತೀಬಾದು ಯುವ ವಾಗ್ಮಿ ಅತಾವುಲ್ಲಾ ಹಿಮಮಿ ಅವರ ಪ್ರಭಾಷಣ ನಡೆಯಲಿದೆ. ಸಮಾರೋಪ 20 ತಾರೀಕು ಅಕ್ಟೋಬರ್ ಸೋಮವಾರ ಸಂಜೆ 4 ಗಂಟೆಗೆ ನಮ್ಮ ಕರ್ನಾಟಕ ಜಮಿಯತುಲ್ ಉಲಮಾ ಅಧ್ಯಕ್ಷರು ಕಾಜಿ ಆದ ಝೈನುಲ್ ಉಲಮಾ ಮಾನಿ ಉಸ್ತಾದ್ ನೇತೃತ್ವದಲ್ಲಿ ಸನದು ಈ ವರ್ಷದ ಪದಗ್ರಹಣ ಮಾಡುವವರ ನೇತೃತ್ವದಲ್ಲಿ ಸ್ಥಾನ ವಸ್ತ್ರ ವಿತರಣೆ ನಡೆಯಲಿಕ್ಕಿದೆ. ಸಂಸ್ಥೆಯ ಅಧ್ಯಕ್ಷರು ಒಲೆಮುಂಡ ಉಸ್ತಾದ್ ಅಧ್ಯಕ್ಷತೆಯಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಾಂತಾಪುರ AP ಅಬೂಬಕರ್ ಮುಸ್ಲಿಯಾರ್ ಅವರು ಆ ಪ್ರೋಗ್ರಾಂನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರಂತೆ ಅತ್ಯುಜ್ವಲ ವಾಗ್ಮಿ ಪೇರೋಡ್ ಉಸ್ತಾದ್, ಅದರಂತೆ ನಮ್ಮ ಸಂಸ್ಥೆ ಅಧ್ಯಕ್ಷರು ಒಲೆಮುಂಡ ಉಸ್ತಾದ್ ಅವರೆಲ್ಲರೂ ಭಾಗವಹಿಸುವ ಒಂದು ಸಮಾರೋಪ ಸಮಾರಂಭ 20 ತಾರೀಕಿನಂದು ರಾತ್ರಿ ಮಗರಿಬ್ ನಂತರ ಈ ದಾರುಲ್ ಅಶ್ಶರಿಯ ಸುರಿಬೇಲ್ನಲ್ಲಿ ನಡೆಯಲಿಕ್ಕಿದೆ. ಈ ವಿಷಯದಲ್ಲಿ ನೀವು ಒಂದು ದೊಡ್ಡ ಪ್ರಚಾರ ಕೊಡಬೇಕು. ಅದರ ಕಾರ್ಯದರ್ಶಿಯಾಗಿದ್ದೇನೆ ನಾನು ಮಾತನಾಡುವ KK ಮುಹಿಯುದ್ದೀನ್ ಕಾಮಿಲ್ ಸಕ್ರಾಫಿ ಅಂತ ಹೇಳಿ. ಅದರ ಜನರಲ್ ಮ್ಯಾನೇಜರ್ ಆಗಿದ್ದಾರೆ CH ಮೊಹಮ್ಮದ್ ಅಲಿ ಸಕ್ರಾಫಿ ಇವರು. ಅದರ ಒಬ್ಬ ನಾಯಕರಾಗಿದ್ದಾರೆ ಅಮೀರುದ್ದೀನ್ ಕಾಟಿಪಳ್ಳ. ಅದರಂತೆ ಸಿದ್ದೀಕ್ ಸಕಾಫಿ ಅಶ್ಶರಿ ಇವರು. ಅದರಂತೆ ಮುಸ್ತಫಾ ಅಶ್ಶರಿ, ತ್ವಾಹ ಅಬ್ದುಲ್ ಖಾದರ್ ಮಿಸ್ಬಾಯಿ ಇವರೆಲ್ಲ ಸಂಸ್ಥೆಯ ನೇತಾರರು, ಅಲ್ಲಿಯ ನಾಯಕರಾಗಿದ್ದಾರೆ. ನಿಮ್ಮ ವತಿಯಿಂದ ಈ ಸಂಸ್ಥೆಗೆ ಒಂದು ದೊಡ್ಡ ಪ್ರಚಾರ ಸಿಗಲಿಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೇವೆ. ಅಲ್ಲಿ ಅನಾಥ ನಿರ್ಗತಿಕ ಮಕ್ಕಳೆಲ್ಲ ಫ್ರೀಯಾಗಿ ಉಚಿತವಾಗಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ. ಶಾಲೆ ಮತ್ತು ಧಾರ್ಮಿಕ 2 ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಒಂದು 2 ಮಾತು മലയാളത്തിൽ ನಮ್ಮ ಇವರ ಮ್ಯಾನೇಜರ್ ಇರ್ತಾರೆ, ಅವರು ഉപ്പാള ഇവർ കന്നഡ ജില്ലയിലെ ബണ്ടൂൾ താലൂക്കിലെ മതബൗദ്ധിക സമന്വയ വിദ്യാഭ്യാസ കേന്ദ്രം ദാറുൽ അശ്ശരിയ എഡ്യൂക്കേഷണൽ സെന്റർ, ശരിയാത്ത് കോളേജ്, ഹിഫ്ദുൽ ഖുർആൻ കോളേജ്, വിമൻസ് ശരിയാത്ത് കോളേജ്, അഗതി അനാഥ മന്ദിരം, ഇംഗ്ലീഷ് മീഡിയം സ്കൂളുകളിലായി 1000-ഓളം വിദ്യാർത്ഥികൾ പഠനം നടത്തിവരുന്നു. ഇതിൻ്റെ ഫൗണ്ടർ മർഹൂം സുരിബൈൽ ഉസ്താദ് അവിടുത്തെ 24ാമത്തെ ആണ്ട് നേർച്ചയും അശ്ശരിയ ശരിയാത്ത് കോളേജിൽ നിന്നും ഹിഫ്ദുൽ ഖുർആൻ കോളേജിൽ നിന്നും പഠനം പൂർത്തിയാക്കിയ വിദ്യാർത്ഥികൾക്കുള്ള സനദ് ദാനവുമാണ് ഈ വരുന്ന 18, 19, 20 വെള്ളി, ശനി, ഞായർ, തിങ്കൾ
20 തീയതി തിങ്കളാഴ്ച ഇന്ത്യൻ ഗ്രാൻഡ് മുഫ്തി ഷെയ്ഖുന സുൽത്താനുൽ ഉലമ AP ഉസ്താദ്, പേരോട് ഉസ്താദ്, മറ്റ് സാദാത്തുക്കളെ ആലിമീങ്ങൾ സംബന്ധിക്കുന്ന ഈ സമ്മേളനവും ആണ്ട് നേർച്ചയും എല്ലാവരും പ്രചരിപ്പിച്ച് ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದಾರುಲ್ ಅಶ್ಶರಿಯ ಸಂಸ್ಥೆಯ ಕರ್ತೃ ಶೇಖುನ ಶ್ರೀವೇಲು ಉಸ್ತಾದರ 24ನೇ ಆಂಡು ಚರ್ಚೆಯ ಪ್ರಚಾರದ ಭಾಗವಾಗಿ ನಾವಿಲ್ಲಿ ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಿದಂತಹ ಈ ಸಂಸ್ಥೆಯ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿಯಾದಂತಹ KK ಮುಹಿಯುದ್ದೀನ್ ಕಾಮಿಲ್ ಸಖಾಫಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಈಗ ತಾನು ಮಾತನಾಡಿದ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಅಶ್ಶರಿಯ ಸಖಾಫಿ ಉಸ್ತಾದರಿಗೂ ಇಲ್ಲಿ ಸೇರಿರುವಂತಹ ಅಮೀರುದ್ದೀನ್, ಅದೇ ರೀತಿಯಲ್ಲಿ ಕಾಟಿಪಳ್ಳ ಮುಸ್ತಫಾ ಅಶ್ಶರಿ, ತಾಹ ಮಿಸ್ಬಾಹಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದರ ಪ್ರಚಾರದ ಭಾಗವಾಗಿ ಇಲ್ಲಿ ಸೇರಿದಂತಹ ಎಲ್ಲ ಮೀಡಿಯಾ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಯತೀಮ್ ಇದ್ದಾರೆ, ಯತೀಮು, ಅನಾಥ, ನಿರ್ಗತಿಕ, ಬಡವರ ಮಕ್ಕಳು, ಅವರಿಗೆಲ್ಲ ಉಚಿತವಾಗಿ ಎಲ್ಲ ವ್ಯವಸ್ಥೆ, ವಸತಿ ಎಲ್ಲ ಕೊಡ್ತೇವೆ. ಪದವಿ ಪ್ರದಾನ ಇದಾಗಿದೆ ನಮ್ದು ಕಾರ್ಯಕ್ರಮ.